poli 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 poya Posakural 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೌಖ ಹಿಡಿದುಕೊಂಡು ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಯುವಜನೋತ್ಸವ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪಕ್ಕ ಬೇತೆ ಬೇತೆ ಸಂಘಟನೆಗಳ ಒಟ್ಟು ಸೇರಿಗಡೆ ಉಳ್ಳಾಲ ನಗರಸಭಾ ಮಹಾತ್ಮ ಗಾಂಧಿ ಬಯಲು ರಂಗಮಂದಿರಡೆ ಶನಿವಾರ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಬೊಕ್ಕ ಕುಡ್ಲ ತಾಲೂಕು ಯುವಜನ ಒಕ್ಕೂಟ ಉಳ್ಳಾಲ ನಗರಸಭೆ ಬೊಕ್ಕ ಕುತ್ತಾರು ಶ್ರೀತಿಲಯ ಕಲಾ ಕೇಂದ್ರದ ಒಟ್ಟು ಸೇರಿಗೆಡು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಯುವಜನೋತ್ಸವ ಉಳ್ಳಾಲ ನಗರಸಭೆತ ಮಹಾತ್ಮ ಗಾಂಧಿ ಬಯಲು ರಂಗಮಂದಿರಡು ಶನಿವಾರ ನಡೆದಳು. ಸ್ಥಳೀಯ ನಗರಸಭೆ ಸದಸ್ಯರು ಶ್ರೀಮತಿ ರೇಷ್ಮಾ ಜಗದೀಶ್ ತುಡರ್ ಬೆಳಗಾದ ಕಾರ್ಯಕ್ರಮ ಉದ್ದೀಪನ ಮಾಡಿದ ಎಡವೈಕ್ಯರು ಗುರಿ ಮುಟ್ಟುವ ತನಕ ನಿಲ್ಲದಿರಿ ಪಂಡದ ಯುವ ಸಮುದಾಯ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರು ನಮಕ ಮಾತೆರೆಗ್ಲ ಆದರ್ಶಪ್ರಾಯರು ಪಂತಡು ಗೆಲ್ಪುನಿ ಸೋಪು ನೆರೆದು ತಿಕ್ಕಿನ ಅವಕಾಶ ಉಪಯೋಗಿಸಾವೊಂದು ಪ್ರತಿಭೆಯನ್ನು ತೋಜಾವಡು ಪಂಡದು ಉಳ್ಳಾಲ ನಗರಸಭೆಯ ಪೌರಾಯುಕ್ತರು ವಾಣಿ ವಿ ಆಳ್ವ ತೆರಿಪಾಯರು. ನಮಗೆ ಸಾಕ್ಷಿಯಾಗಲು ನಮ್ಮ ಮುಂದಿರುವ ಎಲ್ಲ ಸಾರ್ವಜನಿಕ ಬಂಧುಗಳೇ, ಉಳ್ಳಾಲದ ಊರು ಸರ್ವಧರ್ಮಗಳ ತವರೂರು, ಪುಣ್ಯ ಭೂಮಿ ಹಬ್ಬಕ್ಕ ಜನಿಸಿದ ಈ ನಾಡಿನಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದರ ನೆನಪಿನೊಂದಿಗೆ ಯುವಜನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಯುವಜನೋತ್ಸವ 23-24ರದ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ ಅಂತ ಹೇಳಲಿಕ್ಕೆ ನಮಗಂತೂ ತುಂಬ ಹೆಮ್ಮೆ. ಈ ನಿಟ್ಟಿನಲ್ಲಿ ನಾವೆಲ್ಲ ವಿವಿಧ ಇಲಾಖೆಯವರು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅಧ್ಯಾಪಕರು ನಮ್ಮೊತ್ತಿಗೆ ಬಂದು ನಮ್ಮ ಹತ್ರ ಕೆಲವು ವಿಷಯಗಳನ್ನು ಹೇಳಿದರು. ನೀವು ಇಂಥ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ಉಳ್ಳಾಲ ನಗರಸಭೆಯ ಸರ್ವ ಕೌನ್ಸಿಲರ್ಗಳ ಅಪೇಕ್ಷೆಯಂತೆ ನಾವು ನಮಗೆ ನೀಡಿದ ಜವಾಬ್ದಾರಿಯನ್ನು ನಾವು ಇವತ್ತು ನಿರ್ವಹಿಸಿದ್ದೇವೆ. ಜೊತೆಗೆ ಸ್ವಾಮಿ ವಿವೇಕಾನಂದರು ನಮಗೆಲ್ಲರಿಗೂ ಆದರ್ಶಪ್ರಾಯರು. ಅವರು ಒಂದು ಮಾತು ಯಾವಾಗಲೂ ಅವರ ದಿನಚರಿಯಲ್ಲೇ ಇತ್ತು, ಎರೈಸ್ ಎವೇಕ್ ಸ್ಟಾಪ್ ನಾಟ್ ಅಂಟಿಲ್ ಯು ರೀಚ್ ಯುವರ್ ಗೋಲ್ ಅಂತ. ಏಳು ಎದ್ದೇಳು, ನಿನ್ನ ಗುರಿ ಮುಟ್ಟುವ ತನಕ ನೀವು ನಿಲ್ಲದಿರು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಆದರ್ಶಪ್ರಾಯ ಆದಂತಹ ಸ್ವಾಮಿ ವಿವೇಕಾನಂದರ ನೆನಪಿನಲ್ಲಿ ಈ ಯುವಜನೋತ್ಸವ ನಡೀತಾ ಇದೆ. ಇಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ಪರವಾಗಿ ನಾವು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನ್ಯಾಯವಾದಿ ಸದಾಶಿವ ಉಳ್ಳಾಲ್ ಪಾತೆರೊಂದು ಯುವಜನೋತ್ಸವ ಉಳ್ಳಾಲ ನಡೆದೊಂದು ಪುನಿ ಪೆರ್ಮೆದ ವಿಚಾರ ಇಂದೊಂಜಿ ಸ್ಪರ್ಧಾ ಕಾರ್ಯಕ್ರಮ ಆದಿತದ ವಿದ್ಯಾರ್ಥಿಗಳ ಪ್ರತಿಭೆ ಪ್ರದರ್ಶನ ಬೊಕ್ಕ ದುಂಬುದ ಜೀವನಗೂ ಸಹಕಾರಿ ಪಂಡ ತೆರಿಪಾಯರು. ಈ 22-23 ಸಾಲಿನ 23-24ನೇ ಸಾಲಿನ ಯುವಜನೋತ್ಸವವನ್ನು ಜಿಲ್ಲಾಡಳಿತ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ನಗರಸಭೆಯ ಸದಸ್ಯರ ಮತ್ತು ಆಯುಕ್ತರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಉಳ್ಳಾಳದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದಂಥ ಪ್ರತಿನಿಧಿಗಳು ತಾವಿದ್ದೀರಿ.
ವಿವಿಧ ಕಳೆಗಳನ್ನು ಪ್ರದರ್ಶಿಸಲಿದ್ದೀರಿ. ಇದರಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಜೇತರಾಗ್ತೀರಿ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೂ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಈ ಭಾಗದ ಜನರಿಗೆ ತಿಳಿಸಲಿಕ್ಕೆ ವೀರರಾಣಿ ಹಬ್ಬಕ್ಕನ ಭೂಮಿಯಾದಂಥ ಈ ಭೂಮಿಯಲ್ಲಿ ಇಲ್ಲಿಯ ಜನರಿಗೆ ಪರಿಸರಿಸಲಿಕ್ಕೆ ನೀವೆಲ್ಲ ಈ ಒಂದು ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಿ. ನಿಮಗೆಲ್ಲರಿಗೂ ನಾನು ಶುಭವನ್ನು ಹೇಳುತ್ತಾ ಮುಂದೆ ಕೂಡ ಸರ್ಕಾರದ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ಈ ಭಾಗದಲ್ಲಿ ನಡೀಲಿ. ಉಳ್ಳಾಲ ನಗರಸಭೆದ ಜನಪ್ರತಿನಿಧಿಗಳು ಜಬ್ಬಾರ್, ಅಜೀಜ್, ಬಶೀರ್, ಉಳ್ಳಾಲ ನಗರಸಭೆದ ಕಂದಾಯ ಅಧಿಕಾರಿ ನವೀನ್ ಹೆಗ್ಡೆ, ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆದ ಅಧೀಕ್ಷಕರು ಮಂಜು ಎಲ್ ಮಲ್ಲಬಿನಿರಾದು ಪಾಲ್ಪಡೆದಿದ್ದರು. ನಗರಸಭೆದ ಅಧಿಕಾರಿಗಳು ಬಿಂದ್ಯಾ, ಚಂದ್ರಹಾಸ್, ಜಯಶೀಲ, ಕೃಷ್ಣಪ್ಪ, ತುಳಸಿ, ರಮೇಶ್ ನಾಯಕ್, ಪ್ರದೀಪ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆದ ಉಪನಿರ್ದೇಶಕರು ರವಿ ವೈ ನಾಯಕ್ ಸಭೆ ನಿಂತ್ಕೊಂಡರು. ಚಿತ್ರಕಲಾ ಶಿಕ್ಷಕರು ರಫೀಕ್ ತುಂಬೆ ಸೊಲ್ಮೆ ಸಂದಾಯರು. ಕಾರ್ಯಕ್ರಮ ಸಂಯೋಜಕರು ಮೋಹನ್ ಶಿರ್ಲಾಲ್ ಸಭೆ ಸ್ಥಾರಿಕೆ ಮಾಡ್ತಾರೆ. ಕೋಟೆಕಾರು ಅಯ್ಯಪ್ಪ ಮಂದಿರ ಟ್ರಸ್ಟ್ ಬೊಕ್ಕ ಅಯ್ಯಪ್ಪ ಸೇವಾ ಸಮಿತಿ ಮುತಾಲಿಕೆಡ್ ಶ್ರೀ ಅಯ್ಯಪ್ಪ ಮಂದಿರಡ್ ಶನೈಶ್ಚರ ಪೂಜೆಯನ್ನು ಶನಿವಾರ ಕಾಂಡೆ ನಡಪಾಯಿರು. ಕೋಟೆಕಾರ್ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಬೊಕ್ಕ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಮುತಾಲಿಕೆಡ್ ಶ್ರೀ ಅಯ್ಯಪ್ಪ ಮಂದಿರಡ್ ಶನೈಶ್ಚರ ಪೂಜೆಯನ್ನು ಶನಿವಾರ ಕಾಂಡೆ ನಡಪಾಯಿರು. ವಿಕ್ರಮಾದಿತ್ಯ ಏರೆಗಳ ಕಷ್ಟಪಡರಲ್ಲಿ ಏನದಿಲ್ಲ ಅವು ಆಪುಜ್ಜಿ ದಿಕ್ಕು ಪಂಪೆ ಕೇಳ ರಾಮದೇವ ವಿಷ್ಣುದೇವರು ರಾಮಾವತಾರರು ಆ ಕಾಡು ಹೋದ ಕಾರಣ ಶನಿಪೀಠ ಕಾಲ 7 ವರ್ಷದ ಶನಿಪೀಠ ಕಾಲ ಅಂಚಿನ ಉಪಡಾರ ಸ್ವಲ್ಪ ನೆಡುಗೋಸ್ಕರವಾದು ಐದು ಪಕ್ಕ ಆ ರಾವಣನ ಕೆರ್ರಾಗಿದ್ದಾಗ ఆయన ఆస్థానాలు ఆ సింహాసనం జరగబడినాడ వర్మ ముక్తి మక్కుడే కిష్టి బతుదు ఎంకిలం పూర ఇతం బతుదు వంజని ముట్టుడ కుల్లాది అంతాత చెప్పడాది ఆ సమయడు నారదుడు కేండేరు శని ఈ మాత్రల కారణమర్త ఇమిరాయ గుప్తా అని కేడినాక నారదుడ పంపిక శని ರಾವಣ ಬದುಲು ನಾರದರಿಗೆ ಈತಮಲ್ಲ ಮಹಾರಾಜಿ ನವಗ್ರಹರನ್ನು ఆయన ಬೆಂದು ತಟ್ಟುಕೊಬ್ಬನತ್ತು ಅದರ ತಿಗರನ್ನು ನಡೆದುಕೊಂಡು ಅಪಗತ್ಯ ಶ್ರೇಯಸ್ಸಾಕೊಂಡು ಬಂದು ರಾವಣನ ಬಂದಾಗ ನಾರದ ಗೊಂಡತನೆ ಅದರ ಜಪಡಾನಿ ఆయన ఒక్క విష్టి శరీర రావణను ಗೋರುಡು ಕಾಮದೇವರನ್ನು ಕೈತು ರಾವಣನ ವಧೆಯಾಗುವುದು ಅದೇ ರೀತಿಯಾದ ಈಶ್ವರ ದೇವರಿಗೆ ಒತ್ಕೊಂಡೆ ನನಗೆ ಶಿಕ್ಷೆ ಕೊಟ್ಟೆ ಬಂದು ಕೋರ್ತಿದ್ದಿನ ಈಶ್ವರ ದೇವರು ಆ ಬೆದರು ಮುಡಿದುಕೊಳ್ಳುವರು ಇಲ್ಲ ಬಲ ಒಂದು 7 ವರ್ಷ ಕಾಲ ನಡೆದುಕೊಂಡು ಅಂಚನೆ ಆಗ ಶಿಕ್ಷೆ ಕೊಟ್ಟೆ ಅವು ಪುಟ್ಲ ಎನ್ನನ್ನೇ ಪಂಕ್ತಿನ ಅದು ಎನ್ನನ್ನೇ ಸಾಗುತ್ತಿನ ದೇವಮಂತ್ರಿ ಆಯ್ತು ಬೃಹಸ್ಪತಿ ಆಚಾರ ಆತ್ಮಕೈತಲು ಕೊಕ್ಕಂಡು 7 ವರ್ಷ ಯಾರು ಶನಿಪೀಠ ಕೊಟ್ಟೆ ತಯಾರುಲ್ಲಾಗುತ್ತಾ ಅಂತ ಹೇಳಿನಾಗ ಎನ್ನ ಸಾಮರ್ಥ್ಯಕ್ಕೆ ಪೋರ್ತಿತ್ತಿನ 6 ಪಂಪೆರಿಗೆ 7 ವರ್ಷ ಉಚ್ಚಿ 7 ಕಾಲ ಉಚ್ಚಿ 7 ಗಳಿಗೆಲ್ಲೈ ನಿಮ್ಮ ಭಕ್ತರು ಆಶಿದ ಕೊಲ್ಲ ಕಷ್ಟ ಕೊಲ್ಲ ಸ್ವೀಕರಿಸುವೆ ಬಂದು ಬಲ ಆವು ಬಂದು ಪೋಯೆ ಮಧ್ಯಾಹ್ನದ ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆತದೆ. ಸರ್ವಲೋಕ ಭಯಂಕರ ಆಯುರಾರೋಗ್ಯ ಐಶ್ವರ್ಯಂ ಸೌಭಾಗ್ಯಂ ದೇಹಿ ಆ ದೀಪಲ್ಲ ಶನಿಗ್ರಹ ಸಮರ್ಪಣೆ ಮಲ್ಪ
ನವಮರ್ತಿನ ಪಾಪ ಆದರೂ ಭಗವಂತನ ದೂರವತ್ತರದು ನನ್ನ ದುಂಬಗು ಕೊಡ್ತಿರ ಅಭಿಷ್ಟನು ನಂಗೆ ಒದಗಾದುದು ವಿಶೇಷವಾದ ಕ್ಷೇತ್ರಗಾಡು ಪೂಜೆಗೊತ್ತಿ ಭಕ್ತರಿಗಾಡು ಅಕಲಕಲ ಅಭಿಷ್ಟರು ಭಗವಂತನ ಒಳಗಾದು. ಅವಿರ್ದ ಬೊಕ್ಕ ಅನ್ನಪ್ರಸಾದ ವಿತರಣೆ ನಡೆದನು. ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ದ ಆಡಳಿತ ಮೊಕ್ತೇಸರರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರು ಅರ್ಚಕ ವೃಂದದಗಳು ಕಾರ್ಯಕ್ರಮದ ಮುತಾಲಿಗೆಳಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ನಮ್ಮೂರ ಧ್ವನಿ ಸೇವಾ ಸಂಘದ ನೆರಳು ಆಂಬ್ಯುಲೆನ್ಸ್ ಲೋಕಾರ್ಪಣೆ ವಿಶೇಷ ಚೇತನರಿಗೆ ವಾಹನ ವಿತರಣೆ ಬೊಕ್ಕ ಮಾನಾದಿಗಲೇಸಿನ ಶುಕ್ರವಾರ ಬೈಯಡು ಅಲೇಕಲ ಸಂಘದ ಕಚೇರಿಗೆ ನಡಪಾಯರು. ನಮ್ಮೂರು ಧ್ವನಿ ಸೇವಾ ಸಂಘದ ನೆರಳು ಆಂಬ್ಯುಲೆನ್ಸ್ ಲೋಕಾರ್ಪಣೆ ವಿಶೇಷ ಚೇತನರಿಗೆ ವಾಹನ ವಿತರಣೆ ಬೊಕ್ಕ ಮಾನಾದಿಗೆ ಲೇಸಿನ ಅಳೇಕಲದ ಸಂಘದ ಕಚೇರಿ ಶುಕ್ರವಾರ ನಡಪಾಯರು. ದೇರಳಕಟ್ಟೆ ಕಣಚೂರು ಆಸ್ಪತ್ರೆದ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಉದಿಪನ ಮಲ್ತದ ನಮ್ಮೂರು ಧ್ವನಿ ಸೇವಾ ಸಂಘದಕ್ಲಿನ ಕಾರ್ಯಕ್ರಮದ ಬಗೆಟ್ ಮೆಚ್ಚುಗೆದ ಪಾತ್ರ ಪಂಡೇರು. ನಮಗೆ ತುಂಬ ಖುಷಿ ಆಗ್ತದೆ. ಕಣಚೂರ್ ಹಾಸ್ಪಿಟಲ್ ART ಸೆಂಟರ್ ಈಸ್ ದ ಫಸ್ಟ್ PPP ಮಾಡೆಲ್ ಇನ್ ದ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಫಸ್ಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಇನ್ ದ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಇವತ್ತು ನಮಗೆ ಅವರು ದೇ ಹ್ಯಾವ್ ಆ್ಯಕ್ಚುಲಿ ಆನರ್ಡ್ ಅಸ್ ಆನ್ ದಟ್ ಗ್ರೌಂಡ್. ಹಾಗಾಗಿ ಟುಡೇ ನಮ್ಮೂರು ಆಂಬ್ಯುಲೆನ್ಸ್ ಈಸ್ ಡೊನೇಟಿಂಗ್, ಅದು ಸಂಘ ಸಂಸ್ಥೆ ಈಸ್ ಡೊನೇಟಿಂಗ್ ಇನ್ ಆಂಬ್ಯುಲೆನ್ಸ್. ಸೊ ಇಟ್ ಈಸ್ ಲೈಕ್ ಗಿವ್ ಬ್ಯಾಕ್ ಫ್ರೈಡೇ. ಅವರು ಕೊಡ್ತಾ ಇದ್ದಾರೆ ಸಮಾಜಕ್ಕೆ ಒಂದು ಆಂಬ್ಯುಲೆನ್ಸ್. ರಕ್ತದಾನ ಕೂಡ ಡೊನೇಷನ್ ಮಾಡೋದು. ಮತ್ತು HIV ಎಲ್ಲ ನೋಡುವಾಗ ಇಟ್ ಈಸ್ ಅ ಕಮ್ಯುನಿಕೇಬಲ್ ಡಿಸೀಸ್ ಆರ್ ಎನ್ ಇನ್ಫೆಕ್ಷಸ್ ಡಿಸೀಸ್. ಈಗ ನಮ್ಮ ಸಮಾಜದಲ್ಲಿ ಇಫ್ ಯು ಟಾಕ್ ಅಬೌಟ್ ಇನ್ಫೆಕ್ಷಸ್ ಡಿಸೀಸಸ್ ತುಂಬ ಇದೆ. ವಿ ಟಾಕ್ ಅಬೌಟ್ ಮಲೇರಿಯಾ, ವಿ ಟಾಕ್ ಅಬೌಟ್ ಡೆಂಗ್ಯೂ, ವಿ ಟಾಕ್ ಅಬೌಟ್ ಕೋವಿಡ್, ವಿ ಟಾಕ್ ಅಬೌಟ್ ವೈರಲ್ ಫೀವರ್ಸ್, ಟ್ಯೂಬರ್ಕ್ಯುಲೋಸಿಸ್. ಈಗ ಗೌರ್ಮೆಂಟಲ್ಲಿ ತುಂಬ ಪ್ರೋಗ್ರಾಮ್ಸ್ ಬಂದಿದೆ ಯಾವುದರಲ್ಲಿ ಫ್ರೀ ಟ್ರೀಟ್ಮೆಂಟ್ ಇಲ್ಲದ್ರೆ ದೇ ಹ್ಯಾವ್ ಅ ಲಾಟ್ ಆಫ್ ಇಂಟರ್ವೆನ್ಷನ್ಸ್ ಆಗ್ತಾ ಉಂಟು ಹಾಸ್ಪಿಟಲಲ್ಲಿ. ಐ ಆಮ್ ಅ ಡಾಕ್ಟರ್. ಸೊ ಡಾಕ್ಟರಿಗೆ ಇಫ್ ಯು ಹ್ಯಾವ್ ಟು ಟಾಕ್ ಅಬೌಟ್ ದ ವರ್ಟಿಕಲ್ಸ್ ಆಫ್ ಮೆಡಿಸಿನ್ ಅಲ್ಲ, ವಿ ಹ್ಯಾವ್ 5 ಮೇನ್ ವರ್ಟಿಕಲ್ಸ್. ಅದರಲ್ಲಿ ಒಂದು ಇರೋದು ಕ್ಯೂರೇಟಿವ್, ಒಂದು ಇರೋದು ಪ್ರಿವೆಂಟಿವ್, ಪ್ರೊಮೋಟಿವ್, ರಿಹ್ಯಾಬಿಲಿಟೇಟಿವ್ ಮತ್ತು ಎಜುಕೇಟಿವ್. ವರ್ಲ್ಡ್ ಏಡ್ಸ್ ದೇ ಡು ಥೀಮ್ ಅಂತ ಈ ಸರ್ತಿ ಲೀಡ್, ಲೆಟ್ ಕಮ್ಯುನಿಟೀಸ್ ಲೀಡ್. ವಾಟ್ ಡಸ್ ದ್ಯಾಟ್ ಮೀನ್? ಅದರ ಅರ್ಥ ಎಂತ? ಅರ್ಥ ಅಂದರೆ ಕಮ್ಯುನಿಟಿಯಲ್ಲಿ ವಿ ಹ್ಯಾವ್ ಟು ರೇಸ್ ಅವೇರ್ನೆಸ್ ರೇಸ್ ಮಾಡಿ ಜಾಗೃತಿ ಜಾಸ್ತಿ ಮಾಡಬೇಕು. ಮತ್ತು ವಿ ಟಾಕ್ ಅಬೌಟ್ ಪ್ರಿವೆಂಟಿವ್, ವಿ ಟಾಕ್ ಅಬೌಟ್ ಅಡ್ವೊಕೇಸೀಸ್, ಹೇಗೆ ನಮ್ಮದು ಸಿಕ್ನೆಸಸ್ ಕಮ್ಮಿ ಆಗಬೇಕು ಆ್ಯಂಡ್ ವಾಟ್ ಆರ್ ದ ಪ್ರಿವೆಂಟಿವ್ ಸ್ಟ್ರಾಟಜೀಸ್ ನಾವು ತಗೊಳ್ಬೇಕಾಗ್ತದೆ. ನಮ್ಮೂರು ಧ್ವನಿ ಸೇವಾ ಸಂಘದ ಅಧ್ಯಕ್ಷರು UA ಉಮರ್ ಫಾರೂಕ್ ಗುರ್ಕಾರ್ಮನ್ ವಹಿಸುತ್ತಿದ್ದಾರೆ. ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮತ್ತು ವಿಶೇಷ ಚೇತನ ವಾಹನ ವಿತರಣಾ ಸಭೆಯಲ್ಲಿ ನಾವೆಲ್ಲರೂ ಒಟ್ಟಿಗೂಡಿದ್ದೇವೆ. HI ಫೌಂಡೇಶನ್ ವತಿಯಿಂದ ಸುಸಜ್ಜಿತ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿದ್ದು ಖಂಡಿತವಾಗಿಯೂ ಇದೊಂದು ಅದ್ಭುತ ಕಾರ್ಯ ಮತ್ತು ದೇವನು ಇಷ್ಟಪಡುವಂತಹ ಒಂದು ದೊಡ್ಡ ಸತ್ಕರ್ಮವಾಗಿದೆ. HI ಫೌಂಡೇಶನ್ ಅಂದರೆ H ಹಲೀಮಾ, I ಅಂದರೆ ದಿವಂಗತ ಇಸ್ಮಾಯಿಲ್, ನಮ್ಮ ತಂದೆಯವರು ನಮ್ಮನ್ನಗಲಿ
ಸುಮಾರು 38 ವರ್ಷವಾಯಿತು. ತಾಯಿಯವರು ಬದುಕಿದ್ದು ಅಲ್ಲಾಹನು ಅವರಿಗೆ ದೀರ್ಘಾಯುಷ್ಯ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಹೆತ್ತವರ ಹೆಸರಿನಲ್ಲಿ ನಾಡಿನ ಜನತೆಗೆ ಉಪಕಾರ ಸಿಗಲಿ ಎಂಬ ಉದ್ದೇಶದಿಂದ ನಮ್ಮ ಸಹೋದರರಲ್ಲಿ ಚರ್ಚಿಸಿ ನಮ್ಮೂರದನಿ ಸಂಘಕ್ಕೆ ಆಂಬುಲೆನ್ಸ್ ಕೊಡಲು ತೀರ್ಮಾನ ತೆಗೆದುಕೊಂಡೆವು. ಬಚ್ಪೆಟಾನ ಪೊಲೀಸ್ ನಿರೀಕ್ಷಕರು ಸಂದೀಪ್ ಜಿಎಸ್ ಕಾರ್ಯಕ್ರಮದ ಪಾಲ್ಪಡೆದು ನಮ್ಮೂರು ಧ್ವನಿ ಸೇವಾ ಸಂಘದಕ್ಲೆನ ಇಂಚಿನ ಕಾರ್ಯಕ್ರಮಗೂ ನಮ್ಮ ಪ್ರೋತ್ಸಾಹ ಕೊರಡು ಸಹಕಾರ ಕೊರಡು ಪಣ ತೆರಿಪಾಯಿರು. ಎಷ್ಟೋ ಜನ ಯುವಕರು ಇವತ್ತು ಈ ಡ್ರಗ್ಸ್ ಅಥವಾ ಮತ್ತೊಂದು ಕೆಟ್ಟ ಚಟಗಳನ್ನು ಕಲಿತು ಹಾಳಾಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಈ ಯುವಕರು ಒಂದು ಒಳ್ಳೆಯ ಸಮಾಜಕ್ಕೆ ನಾವು ಸೇವೆಯನ್ನು ಮಾಡಬೇಕು, ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡಬೇಕು ಅಂತೇಳಿ ಪ್ರತಿ ಆಗಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತಾರೆ. ನಾವು ಇವರ ಅನೇಕ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ರಕ್ತದಾನ ಶಿಬಿರ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಕೋವಿಡ್ ಸಮಯದಲ್ಲಿ ಇವ್ರು ಮಾಡತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಮರೆಯತಕ್ಕಂಥದ್ದಲ್ಲ. ಎಷ್ಟೋ ಜನಕ್ಕೆ ಉಚಿತವಾದಂಥ ಫ್ರೀ ಕಿಟ್ಟನ್ನು ಕೊಟ್ಟಂಥ ಈ ಸಂಘ, ಇಲ್ಲಿ ಯುವಕರು ಇರ್ತಕ್ಕಂಥ ಎಲ್ಲ ಯುವಕರು ತಮ್ಮ ಕೆಲಸವನ್ನು ಬಿಟ್ಟು, ತಮ್ಮ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಸಮಾಜಕ್ಕೋಸ್ಕರ ನಾವು ಏನಾದ್ರು ಮಾಡಬೇಕು ಅಂಥೇಳಿ ಅವರೊಂದು ಪಣ ತೊಟ್ಟಿದ್ದಾರೆ. ಅವರಿಗೆಲ್ಲರೂ ನಾವು ಸಪೋರ್ಟ್ ಮಾಡಲೇಬೇಕು. ಅವರು ಇದೇ ರೀತಿ ಅಂತ ಹೆಚ್ಚಿಗೆ ಬೆಳೀಲಿ. ಈ ಸಂಘ ಬಹಳಷ್ಟು ದೊಡ್ಡದಾಗಿ ಬೆಳಿಬೇಕು. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾವು ನೀವೆಲ್ಲರೂ ಕೂಡ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಳ್ಳಾಲ ಠಾಣಾ ಪೊಲೀಸ್ ನಿರೀಕ್ಷಕರು ಬಾಲಕೃಷ್ಣ ಎಚ್ಎನ್ ಪಾತರೊಂದು ನಮ್ಮೂರು ಧ್ವನಿ ಸೇವಾ ಸಂಘದಕ್ಲು ನಿಸ್ವಾರ್ಥರ್ದು ಮಾತೆರೆಲ್ಲ ಒಟ್ಟು ಸೇರ ಒಂದು ಸಮಾಜಮುಖಿ ಬೇಲೆನ್ ಮಾಲ್ತೊಂದುಲೇರ್ ಪಣದು ಮೆಚ್ಚುಗೆ ಸೂಚಿಸಾಯರು. ನೋಡಿದ್ದೀವಿ, ಸಂಘ ಸಂಸ್ಥೆಗಳು ಕಟ್ಕೊಂಡು ಸುಮ್ಮನೆ ಅನವಶ್ಯಕವಾಗಿ ಸಮಾಜಕ್ಕೂ ಅಂಕುಡೊಂಕುಗಳು ಮಾಡುವಂಥ ವ್ಯವಸ್ಥೆ ಒಳಗೆ ಇಂಥ ನಿಸ್ವಾರ್ಥತೆಯಿಂದ ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಒಂದು ಉಳ್ಳಾಲಕ್ಕೆ ಒಂದು ಸೇವಾ ಮನೋಭಾವ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಒಂದು ಸಂಘ ಕಟ್ಕೊಂಡು ಮಮ್ಮಲ್ಲಿ ಯಾರೂ ಏನು ಸಣ್ಣ ಪುಟ್ಟರಲ್ಲ. ವೇದಿಕೆ ಮೇಲೆ ಗಣ್ಯರು ಹೇಳಿದರು, ನೀವೆಲ್ಲ ಬದುಕಿನಲ್ಲಿ ಭಗವಂತ ನಿಮಗೆ ಒಂದು ಸೆಟ್ಲ್ ಮಾಡಿಕೊಟ್ಟಿದ್ದಾನೆ, ಒಂದು ಬದುಕು ಕಟ್ಟಿಕೊಟ್ಟಿದ್ದಾನೆ. ಆದರೂ ನೀವು ನಿಮ್ಮ ಪಾಡಿ ನೀವು ಇರ್ಬೋದಾಯಿತು. ನೀವು ನಮ್ಮೂರ ಧ್ವನಿ ಸೇವಾ ಸಂಘದ ಎಲ್ಲ ಸದಸ್ಯರು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು 4 ಜನಕ್ಕೆ ಅನ್ನ ಹಾಕುವಂಥ ವ್ಯವಸ್ಥೆಯನ್ನು ನಿಮ್ಮ ಭಗವಂತ ನಿಮ್ಗೆ ನೀಡಿದ್ದಾನೆ. ನಿಮ್ಮ ಪಾಡಿಗೆ ನೀವು ಇರ್ಬೋದಾಯಿತು, ನಿಮ್ಮ ಪಾಡಿಗೆ ನೀವು ಜೀವನ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಜಾಲಿಯಾಗಿ ಇರ್ಬೋದಾಯಿತು. ಆದರೂ ಸಹ ನೀವು ಚಾಲಕರಾಗಿ ಆಂಬುಲೆನ್ಸ್ಗೆ ಒಂದು ಸೇವಾ ಮನೋಭಾವ ಇಟ್ಕೊಂಡು ಹೀಗೆ ಕೊರೋನಾ ಟೈಮಿಂದ ಇಲ್ಲಿವರೆಗೂ ಸಹ ಸೇವಾ ಮನೋಭಾವ ಇರೋದಕ್ಕೆ ಇವತ್ತು ನಿಮ್ಮ ಗುರುತಿಸಿದ್ದಾರೆ. ನಿಮ್ಮ ಯೋಗ್ಯತೆ, ನಿಮ್ಮ ಅರ್ಹತೆಯನ್ನು ಈ ವೇದಿಕೆಯಲ್ಲಿರೋ ಗಣ್ಯರು ಒಂದು 4-5 ಮಾತಾಡಿದ, ವಿಶೇಷವಾಗಿ ನಮ್ಮ ಮಾಜಿ ಅಧ್ಯಕ್ಷರು ಕಣಚೂರು ಇವರೆಲ್ಲ ಮಾತಾಡಿದ್ದು ಕೇಳಿದೆ. ಅವರೆಲ್ಲ ನಿಮ್ಮ ಯೋಗ್ಯತೆಯನ್ನು ಹರಿದಿದ್ದಾರೆ. ನೀವೆಲ್ಲ ಫಿಟ್ಟು. ಮುಂದೆ ನಿಮ್ಮ ಸೇವೆ ಮನೋಭಾವ ಒಂದು ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಏನು ರಾಜ್ಯೋತ್ಸವ ಪ್ರಶಸ್ತಿ ತಗೊಳ್ಳೋವಂಥ ಒಂದು ಸಂಸ್ಥೆಗಳು ನಿಮ್ಮ ಊರಲ್ಲಿ ಸಾಕಷ್ಟು ನೋಡಿದ್ದೀನಿ. ಅದೇ ಥರ ನಿಮ್ಮ ಸಂಸ್ಥೆನೂ ಸಹ ನಮ್ಮ ಒಂದು ಹೆಸರುವಾಸಿಯನ್ನು ತಂದುಕೊಡ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಗುರುತಿಸ್ಕೊಡ್ಲಿ ಅಂತ ನಾನು ಶುಭ ಹಾರೈಸ್ತೀನಿ. ಕುಡ್ಲ SHR ಫಿಶರಿಸ್ಟ UA ಅಬ್ದುಲ್ ಖಾದರ್, ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆದ ನಿರ್ದೇಶಕರು ಅಬ್ದುಲ್ ರಹಿಮಾನ್, ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ರಾಜೇಶ್ ಗುರಿಕಾರ್, ಸಮಾಜ ಸೇವಕರು ಭಗವಾನ್ ದಾಸ್ ತುಕ್ಕೋಟು, ಸೈಯದ್ ಮದನಿ ದರ್ಗಾದ ನಿಕಟಪೂರ್ವ ಅಧ್ಯಕ್ಷರು ಹಾಜಿ ಅಬ್ದುಲ್ ರಶೀದ್, ಹಳೇಕಲಾ ಅಲ್ ಮಸ್ಜಿದುಲ್ ಜಾಮಿಯುಲ್ ಅಮೀನ್ದ ಅಧ್ಯಕ್ಷರು ಜನಾಬ್ ಹಾಜಿ US ಹಮ್ಜಾ, ಪಾಂಡೆಲ್ಪಕ್ಕ ಸಲಾಂ ಮಸ್ಜಿದ್ ಅಧ್ಯಕ್ಷರು UH ಅಬ್ದುಲ್ಲಾ, ಆಲ್ಫ್ರೆಡ್ ಹಳೇಕಳ, ಪೆರ್ಮನೂರು ಕೆಥೋಲಿಕ್ ಸಭಾದ ನವೀನ್ ಫೆಲಿಕ್ಸ್ ಡಿಸೋಜಾ, ಬಿ-ಬಾಯ್ ಸ್ಪೋರ್ಟ್ಸ್ ಬೊಕ್ಕ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷರು ಸಲೀಂ, ಬಿ-ಬಾಯ್ ಸ್ಪೋರ್ಟ್ಸ್ ಬೊಕ್ಕ ಕಲ್ಚರಲ್ ಅಸೋಸಿಯೇಷನ್ ಉಪಾಧ್ಯಕ್ಷರು ತ್ವಾಹ, ನಗರಸಭಾ ಸದಸ್ಯರು UA ಇಸ್ಮಾಯಿಲ್, ಅಯೂಬ್ ಮಂಚಿಲಾ, ಅಸ್ಗರ್ ಅಲಿ, ಜರೀನಾ ರೌಫ್ ಹಳೆಕೋಟೆ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ನಮ್ಮೂರು ಧ್ವನಿ ಆಂಬುಲೆನ್ಸ್ ಚಾಲಕರು ಬೊಕ್ಕ ತೊಕ್ಕೋಡು ನೇತಾಜಿ ಯಲ್ಲಪ್ಪ ಆಸ್ಪತ್ರೆದ ನಿರ್ದೇಶಕರು ಡಾಕ್ಟರ್ ಸುಜಯ್ ಪ್ರಭಾಕರ್ ಮಾನಾದಿಗೆ ಮಲ್ತೇರು. ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಈ ನಾಡಿಗಾಗಿ ಸದಾ ಸೇವೆಗೈಯುತ್ತಿರುವ ರೋಗಿಗಳಿಗಾಗಿ ಅವಿತು ಶ್ರಮ ಪಡುತ್ತಿರುವ ಶ್ರೀಮತಿ ಡಾಕ್ಟರ್ ಸುಜಯ್ ಪ್ರಭಾಕರ್. ನಮ್ಮೂರು ಧ್ವನಿ ಸೇವಾ ಸಂಘದ ಅಧ್ಯಕ್ಷರು UA ಫಾರೂಕ್, ಸಹೋದರರು ಜಮಾಲ್, ಮೊಹಮ್ಮದ್ ರಫೀಕ್, ಅಬ್ದುಲ್ ಮುತಲಿಬ್, ಬದ್ರುದ್ದೀನ್ ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು. ಸಲಾಂ ಮದನಿ ಸಭೆ ಸ್ಥಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಳ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಶುಕ್ರವಾರ 25ನೇ ದಿನದ ಸಂಧ್ಯಾ ಭಜನೆ ಕಾರ್ಯಕ್ರಮ ನಡೆಪಾಯಿರು.
ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ 101 ದಿನಗಳದ ಸಂಧ್ಯಾ ಭಜನೋತ್ಸವ ನಡೆತೊಂದಿತ್ತದು. ಶುಕ್ರವಾರ ಬಯ್ಯಡ್ 25ನೇ ದಿನದ ಸಂಧ್ಯಾ ಭಜನೆ ನಡೆತದು. ಶ್ರೀಮತಿ ಅಮಿತಾ ಬೊಕ್ಕ ಶ್ರೀ ರಮೇಶ್ ಕೊಲ್ಯ, ಶ್ರೀಮತಿ ಕುಸುಮ ಬೊಕ್ಕ ಶ್ರೀ ಜಾರಪ್ಪ ಪೂಜಾರಿ ಕುಜುಮಗತ್ತೆ, ಶ್ರೀಮತಿ ಪಾವನ ಬೊಕ್ಕ ಶ್ರೀ ಕರುಣಾಕರ್ ಮಾಡೂರು, ಶ್ರೀಮತಿ ಸೌಮ್ಯ ಶ್ರೀ ಕಿಶೋರ್ ಕುಂಪಲ, ಶ್ರೀಮತಿ ಲತಾ ಶ್ರೀ ಜನಾರ್ದನ್ ಅಭಿಲಾಷ್ ಕುಂಪಲ ತುಡರ್ ಬೆಳಗಾಯರು. ಸತ್ಯನಾರಾಯಣ ಮಹಿಳಾ ಭಜನಾ ಸಂಘ ಕುಬನೂರು ವಿದ್ಯಾನಗರ ಉಪ್ಪಳ ಇವರು ಭಜನಾ ಸಂಕೀರ್ತನೆಯನ್ನು ನೆರವೇರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಮುಖ್ಯದ ಬಂಧುಲೆ ಇಡೆಗೆ ಪೊಸಕುರದ ಇನಿತ ಸುದ್ದಿ ಗೊಂಚಲು ಮುಗಿತು ಅಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಪಲತ್ತು ಒಂದು ಪ್ಲೇ ಪೊಸಕುರಲ್ 24/7